ಕೊರೋನಾ ಬಗ್ಗೆ ಜಾಗೃತಿ ವಹಿಸದೆ ನಿರ್ಲಕ್ಷ್ಯ ತೋರಿದರೆ ಲಕ್ಷಾಂತರ ರೋಗಿಗಳ ಜೊತೆಗೆ ಜೀವ ಕಳೆದುಕೊಳ್ಳುವ ಅಪಾಯ ತಪ್ಪಿದ್ದಲ್ಲ ಎಂದು ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಪಿ ರಾಜೀವ್ ಹೇಳಿದರು. ವಿಜಯಪುರ ಜಿಲ್ಲೆಯ ಗೋಳಸಂಗಿ ಮತ್ತು ಕೂಡಗೆ ತಾಂಡಾಗಳಲ್ಲಿ ರಾಜ್ಯ ತಾಂಡಾ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಸೇವಾ ಡಾಕ್ಟರ್ ಅಸೋಸಿಯೇಷನ್ ವಿಜಯಪುರ ಕೋವಿಡ್ ಆರೈಕೆ ಕೇಂದ್ರದ ಸಹಯೋಗದಲ್ಲಿ ಕೋವಿಡ್-19 ಅರಿವು ಮತ್ತು ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಣ್ಣ ಕಾಯಿಲೆ ಬಂತು ಅಂದ್ರೆ ಅದನ್ನ ಮುಚ್ಚಿಡೋದು ಮಾಡಬಾರದು. ನಾವು ಮಾಡೋ ತಪ್ಪು ಮೊದಲನೇದು ಮುಚ್ಚಿಡೋದು. ಎರಡನೇದು ಈ ಕಾಯಿಲೆ ಬರಬಾರದು ಅಂದ್ರೆ ವ್ಯಾಕ್ಸಿನ್ ಹಾಕೊಳ್ಬೇಕು. ವ್ಯಾಕ್ಸಿನ್ ಹಾಕೊಂಡ್ವಿ ಅಂದ್ರೆ ಅದು ಬರೋದಿಲ್ಲ. ಬಂದ್ರೂ ಕೂಡ ಸಣ್ಣ ಮಾತ್ರೆಯಲ್ಲಿ ಆರಾಮಾಗ್ಬಿಡುತ್ತೆ. ಈ ರೋಗ ಉಸಿರಾಟದಿಂದ ಯಾರಿಗೆ ರೋಗ ಬಂದಿರುತ್ತೆ ಅವ್ರು ನಮ್ಮ ಪಕ್ಕ ಕೂತಾಗ ಉಸಿರಾಟದಿಂದ ಅವ್ರ ಗಾಳಿಯಿಂದ ನಮಗ್ ಬಂದ್ಬಿಡತ್ತೆ. ಬರಬಾರ್ದು ಅಂದ್ರೆ ನಾವು ಮಾಸ್ಕ್ ಹಾಕೊಳ್ಬೇಕು, ದೂರ ಕಾಯ್ಕೊಳ್ಬೇಕು. ಬಂದ್ರೆ ಹೇಗಿರುತ್ತೆ, ಇದ್ದಕ್ಕಿದ್ದಂತೆ ಜ್ವರ ಇರುತ್ತೆ. ಒಂದು ವೇಳೆ ಕರೋನಾ ಆಗಿದ್ದರೆ ಅವತ್ತೇ ನಾವು ಮಾತ್ರೆಯನ್ನ, ಈಗಂತೂ ಉಚಿತವಾಗಿ ಮಾತ್ರೆ ಕೊಡ್ತಾ ಇದೀವಿ. ಆರೋಗ್ಯ ಇಲಾಖೆ ಮಾತ್ರೆ ಕೊಡ್ತಾ ಇದೆ. ತಾಂಡಾ ಅಭಿವೃದ್ಧಿ ನಿಗಮದಿಂದಲೂ ಕೂಡ ಮಾತ್ರೆಯನ್ನ ಉಚಿತವಾಗಿ ಕೊಡಬೇಕು ಅಂತ ಮಾಡಿದ್ದೀವಿ. ಕೆಸರಟ್ಟ ಶಂಕರಲಿಂಗ ಗುರುಪೀಠದ ಬಾಲಶಿವಯೋಗಿ ಸೋಮಲಿಂಗ ಉಪವಿಭಾಗಾಧಿಕಾರಿ ಬಲಧಾಮ ಲಮಾಣಿ, ತಾಲೂಕು ಪಂಚಾಯತ್ ಸದಸ್ಯ ಅಮೃತ್ ಯಾದವ್, ಅರಿವು ತಜ್ಞ ಡಾಕ್ಟರ್ ಬಾಬು ರಾಜೇಂದ್ರ, ಜಂಗಮ ಮಹಾರಾಜರು, ತುರವಿ ಗೋಪಾಲ, ಶ್ರೀ ಸಾನ್ನಿಧ್ಯ, ಜಿಲ್ಲಾ ಪಂಚಾಯತ್ನ ಸದಸ್ಯ ಸಂತೋಷ್ ನಾಯ್ಕ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೇಖುಬಾಯ್ ರಾಠೋಡ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಲಾಲಸಭಾ ಸವರಗೊಳ, ವಿ4 ನ್ಯೂಸ್, ವಿಜಯಪುರ.